ಕಬ್ಬಿನ ಬೆಳೆಯಲ್ಲಿ ಅತಿ ಹೆಚ್ಚು ಮರಿ ಬಂದ್ರ ಇಳುವರಿ ಬೀಳುತ್ತಾ ಅಥವಾ ಮರಿಗಳ ಸಂಖ್ಯೆ ಕಡಿಮೆ ಇತ್ತಂದ್ರ ಇಳುವರಿ ಬೀಳುತ್ತಾ ಅಂತೇಳಿ ನೋಡ್ರಿ. ಕಬ್ಬಿನೊಳಗ ಒಳ್ಳೆ ಇಳುವರಿ ಪಡ್ಕೋಬೇಕಂದ್ರ ಇಷ್ಟೆಲ್ಲಾ ಮರಿಗಳ ಅವಶ್ಯಕತೆ ಇರುವುದಿಲ್ರಿ. ಇರೋವಷ್ಟ್ರೊಳಗ ಯಾವ ದಪ್ಪ ಇರ್ತಾವೋ ಅಂತವನ್ನ ಒಂದ್ 7 ರಿಂದ 8 ಮರಿಗಳನ್ನ ಕಾಯ್ದು ಸಣ್ಣ ಸಣ್ಣ ಮರಿಗಳನ್ನೆಲ್ಲ ನಾವು ಮುರಿದು ತೆಗಿಬೇಕಾಕೈತ್ರಿ. ಅಗ್ದಿ ಸಾಮಾನ್ಯವಾಗಿ ಹೇಳ್ಬೇಕಂದ್ರ 1 ಎಕರೆಕ ನಾವು ಸಾಮಾನ್ಯವಾಗಿ 5,000 ಸಸಿಗಳನ್ನ ಕುಂಡಿಸ್ತೀವ್ರಿ. 5,000 ಸಸಿಗೆ 8ರಂತೆ ಮರಿ ಹಿಡಿದ್ರೆ 40,000 ಕಬ್ಬುಗಳಾಯ್ತು. ಒಂದ್ ಕಬ್ಬು ಕೇವಲ 2 ಕೆಜಿ ಬೆಳೆದ್ರು ಸಹಿತ ನಮ್ಗ 1 ಎಕರೆಕ 80 ಟನ್ ಇಳುವರಿ ಬೀಳ್ತೈತ್ರಿ. ರೈತರು ಮನಸ್ಸು ಮಾಡಿದ್ರಂದ್ರ 2 ಕೆಜಿ ಅಷ್ಟ ಅಲ್ರಿ, 4 ರಿಂದ 4.5 ಕೆಜಿ ಕಬ್ಬನ್ನು ಸಹಿತ ಬೆಳೆಸಬಹುದು. ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತೀವಂದ್ರ ಬೆಳೆದಂತ ಎಲ್ಲಾ ಮರಿಗಳನ್ನು ಸಹಿತ ಕಬ್ಬು ಆಗ್ತಾವ ಅಂತ ಹೇಳಿ ಬಿಡ್ತೀವಿ. ಅವುಗಳು 4 ರಿಂದ 5 ತಿಂಗಳು ಎಲ್ಲಾ ಪೋಷಕಾಂಶಗಳನ್ನ ಹೀರ್ಕೊಂಡ ನಂತರ ಗಾಳಿ ಆಡ್ಲಾರ್ದಂತ ಸಂದರ್ಭಕ್ಕೆ ಹೋಗಿ ಅವು ಸತ್ತು ಹೋಗ್ತಾವ್ರಿ. ಇದರಿಂದಾಗಿ ಉಳಿದಂತಹ ಸ್ವಲ್ಪ ಕಬ್ಬುಗಳು ಸಹಿತ ತೂಕವನ್ನ ಕಳ್ಕೊಂಡ್ ಬಿಡ್ತಾವ.